ಡಿ ಸತ್ಯಪ್ರಕಾಶ್ ಮೇರ್ ನಿರ್ದೇಶನ ಮಾಡಿರಂಚಿನ ಎಕ್ಸ್ ಆ್ಯಂಡ್ ವೈ ಸಿನಿಮಾ ತೊಂದು ಬೈದ ತುಳುನಾಡದ ಜನಕ್ಕೆ ಫುಲ್ ಸಪೋರ್ಟ್ ಕೊಡ್ತೀರಿ ಸಿನಿಮಾಗೆ ಅಂಚನೆ ಈ ಸಮಯ ಸಿನಿಮಾದ ಹೀರೋಯಿನ ಅಥರ್ವ ನಮ್ಮೊಟ್ಟಿಗಿಲ್ಲೇರಿ ಬಲೆ ಎರಡು ಪಾತಿರ್ಗ ಅಥರ್ವನ ನಮಸ್ತೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಎಂಕ್ಲಿಗೆ ಜೀವನದ ಸತ್ಯಂತ ತುಜಿಪಾಯಿರಿ ಥ್ಯಾಂಕ್ ಯು ಅವು ಯಾನೊಂದು ಆರ್ಟಿಸ್ಟ್ ನಮ್ಮ ಡೈರೆಕ್ಟರ್ಗೆ ಅವು ಕ್ರೆಡಿಟ್ ಪೋಡು ಯಾಪಂಡ ರಾಮ ರಾಮ ಹಿಡ್ದಲೆ ಆರ್ನ ಅಂಚಿನ ಆರ್ನ ಟೈಪ್ ಆಫ್ ಮೂವೀಸ್ ಅವು ಸೊ ಆರ್ನ ಕ್ರೆಡಿಟ್ ಅವು ಯಾನೊಂದು ಆ್ಯಕ್ಟರ್ ಅವು ಐಕ್ ಯಾನ್ ಆರೇಗೆ ಥ್ಯಾಂಕ್ ಯು ಪಾ ನೋಡಿ ಇಂಚಿನೊಂದು ಕ್ಯಾರೆಕ್ಟರ್ ಕೊರ್ನೇಕ್ ಇಡೀ ಸಿನಿಮಾಡು ಆ ಹಸನ್ ಮುಖಿ ಆ ಮೋನೆ ಮೆಂಟ್ ಮಲ್ತಪ್ಪ ಇದ್ದಾರೆ ಅವು ಇಂಚ ಸಾಧ್ಯ ಅದು ಇಜಲ್ಲಿ ತಿಳ್ತದೆ ಪರ್ ಖುಷಿ ಪರ್ ವೆದ ಡೈರೆಕ್ಟರ್ ಅವೇನು ಕರೆಕ್ಟಾಗಿ ಯೂಟಿಲೈಸ್ ಮಲ್ದೇರ್ ಬಂತು ಅಂದು ಸರ್ ಆಸ್ ಅನ್ ಆರ್ಟಿಸ್ಟ್ ಅವು ಮನ್ಪೋಡೆ ಸೊ ಹೆಂಗೆ ಗೊತ್ತೆ ಅವು ಆಂಡ್ ವರ್ಕ್ ಆ್ಯಂಡ್ ಮ್ಯಾಜಿಕ್ಕಿಂದ ಬಂದಲ್ಲಿ ಸರ್ ಇಂಚ ಜನಕ್ಕೆ ರೆಸ್ಪಾನ್ಸ್ ಇರಿಗೆ ಇಂಚ ಬರೋದು ಉಂಟು ಕರೆಕ್ಟ್ ಮಸ್ತ್ ಪಾಸಿಟಿವ್ ಉಂಟು ಮಾತಾಗಲಿ ಇಷ್ಟ ಒಂದುಂಡು ಎಟ್ ದ ಸೇಮ್ ಟೈಮ್ ಕ್ಲೈಮ್ಯಾಕ್ಸ್ ಇಮೋಷ್ನಲ್ ಪೂರ ಮಸ್ತ್ ಕನೆಕ್ಟ್ ಆಗ್ತುಂಡು ಸೊ ಯಾನೇ ಫಸ್ಟ್ ಪುಡು ಬೇತಕ್ಕಲು ಬೇಜಾರದು ಖುಷಿ ಪಡನಾಯಿ ಬಟ್ ಅವು ಒಂದು ಆ್ಯಕ್ಟರ್ಗೆ ಆಯ್ನ ಬೇಲೆ ಈ ಜನಗಳಿಗೆ ಇಷ್ಟ ಪನ್ಪುನೆ ಮಲ್ಲ ವಿಷಯ ಸೊ ಅವು ಖುಷಿ ಒಂದುಂಡು ಪ್ಲಸ್ ಒಂದು ನ್ಯೂ ಕಮರ್ನ ಫಿಲ್ಮ್ ಸೊ ಜನಗಳಿಗೆ ಖುಷಿ ಒಂದುಂಡು ಸಿನಿಮಾ ತೂದು ಸೊ ನಾನು ನಮ್ಮ ಪಿಕ್ಚರ್ ರಿಲೀಸ್ ಮುಟ್ಟ ನಮಗೆ ಪ್ರಮೋಷನ್ ಮನ್ಪೊಲಿ ಅವು ಆಯ್ಬಕ ಮೌತ್ ಪ್ರಮೋಷನ್ ಜನಕ್ಕಲು ಆಡಿಯನ್ಸ್ ಪಬ್ಲಿಸಿಟಿ ಮನ್ಪೊಡು ಸೊ ಅವು ಆ ಒಂದುಂಡಿತ್ತೆ ಸೊ ಥ್ಯಾಂಕ್ ಯು ಮಾತು ಆಡಿಯನ್ಸ್ಗೆ ನಿಕ್ಕುಲು ಫಿಲ್ಮ್ ತೂಯಿ ಜಾರಂಡ ದೇವದೀದ್ ಥಿಯೇಟ್ರಿಗೆ ಬತ್ತೆ ಫಿಲ್ಮ್ ತೂಲೆ ಎನ್ನಂಚಿನ ಹೊಸ ಆ್ಯಕ್ಟರ್ನಾಗ್ಲಿಗೆ ಯಾನಂದತ್ತೆ ಮಾತಾಗ್ಲಿಗ್ಲ ಸಪೋರ್ಟ್ ಮನ್ಪ್ಲೆ ಥಿಯೇಟ್ರಿಗೆ ಬತ್ತೆ ಸಿನಿಮಾ ತೂಲೆ ಬಂದ್ಕೇನು ಸೊ ನಿತ್ತೊಟ್ಟಿಗೆ ಅಥವಾ ಮೇರಿನ ಕುಡನ್ ಸಿನಿಮಾಲ ಬಿಡುಗಡೆ ಆರಂಟು ನಾನ್ ವೆಜ್ ಪಡಿಪಿರ ತುಳು ಸಿನಿಮಾ ಅವು ಆಗಸ್ಟ್ ಯಾರೇ ಪನ್ ಪೆರನ ಬಾಯ್ಡೆ ಎನ್ನ ನೆಕ್ಸ್ಟ್ ಮೂವಿ ನಾನ್ ವೆಜ್ ಬಂದು ಅವು ಕನ್ನಡ ತುಳು ರೆಡ್ ಲ್ಯಾಂಗ್ವೇಜ್ ರಿಲೀಸ್ ಆಗೋದು ಆಗಸ್ಟ್ ಫಸ್ಟ್ಗೆ ರಿಲೀಸ್ ಆಗಿರುಂಡು ಸೊ ಐಕ್ಲ ಈತೆ ಮೋಕ್ ಈತೆ ಪ್ರೀತಿ ನಿಕುಲ್ ತೋಜಾರ ನಂಗೆ ಗೊತ್ತುಂಡು ಸೊ ಐಕ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮಪ್ಪ ಯಾಕಿನ್ನು ನಮ್ಮ ಅಮ್ಮನ ಜೊತೆ ಸೇರಿಲ್ಲ ಎಕ್ಸ್ ವೈ ಇನ್ನೂ ಮಿಕ್ಸ್ ಮಾಡಿಲ್ಲ ಯಾಕೆ ಅವಳು ನೋಡಿದ್ರೆ ಯಾಕೋ ಮೋಹ ಬರ್ತಾ ಇಲ್ಲ ಅದಕ್ಕೆ ಎಷ್ಟು ಉದ್ದ ನೀನನ್ನು ಭೂಮಿಗೆ ಕಳಿಸ್ಲೇಬೇಕು ನಾನೇ ನಮ್ಮ ಅಮ್ಮನ ಹುಡುಕ್ತೀನಿ ನಾನೇ ನಮ್ಮ ಅಪ್ಪ ಅಮ್ಮನ ಸೇರಿಸ್ತೀನಿ ನಾನೇ ಎಕ್ಸ್ ವೈ ಮಿಕ್ಸ್ ಮಾಡಿಸ್ತೀನಿ ನೀನ್ ಸಾಯಿಸಿದ್ಯಾ ಬಾಬಾ ನೀನ್ ಸಾಯಿಸಿದ್ಯಾ ಅಪ್ಪ ಅಮ್ಮನ ಹುಡ್ಕೋಣ ಅಮ್ಮ ಬೇಕು ಅಮ್ಮ ಅಪ್ಪ ಅಮ್ಮ ಅಮ್ಮ ನಿಮ್ಮಪ್ಪ ಬೇಕಾದಷ್ಟು ಅಮ್ಮಂದ್ರಿಗೆ ಮೆಸೇಜ್ ಮಾಡಿರ್ತಾನೆ ಅಮ್ಮ ಇಷ್ಟು ದಿವಸ ಬರೀ ಗಂಡಾಗಿದ್ದೆ ಬಾಬಾ ಹಸೆ ಮಣಿನೇ ಇದ್ ನನ್ನ ಕಡೆ ಬರ್ತಾ ಇದೆ ಇನ್ಮೇಲೆ ಮದುವೆ ಗಂಡ ಆಗ್ಬಿಡ್ತೀನಿ ಬಾಬಾ ಅಪ್ಪ ಎರಡೇ ದಿನ ಅವ್ನು ನೋಡಿದ್ರೆ ಮಗು ತರ ಅನಿಸ್ತಾನೆ ಏನೋ ಮಾಡ್ತಿದ್ಯಾ ಅಯ್ಯೋ ನನ್ನ ಮಗನೇ ಅಪ್ಪ ಅಪ್ಪ ಅಂತ ದೊಡ್ಡಪ್ಪನ್ ಮಾಡ್ತಾ ಇದೆಯಲ್ಲ ಬಾರ ಯಾವ ಜಾತಿ ಜಾತಿ ಅಂದ್ರೆ ನೀವಿಬ್ರು ಎಕ್ಸ್ ವೈ ಯಾವಾಗ ಮಿಕ್ಸ್ ಮಾಡ್ತೀರಾ ಏನೋ ಎಕ್ಸ್ ವೈ ಅಂದ್ರೆ ಇದ್ರೊಳಗಡೆ ಎಕ್ಸ್ ವೈ ಇರುತ್ತೆ ಇದ್ರೊಳಗಡೆ ಎಕ್ಸ್ ಎಕ್ಸ್ ಇರುತ್ತೆ ಅದೆರಡು ಮಿಕ್ಸ್ ಆದರೆ ನಾನು ಹುಟ್ಟಕ್ಕೊಂದು ಜಾಗ ಆಗತ್ತೆ ನಾನು ಹುಟ್ಟಬೇಕು ಯಾವಾಗ ಮಿಕ್ಸ್ ಮಾಡ್ತೀರಾ ಬೇಗ ಮಿಕ್ಸ್ ಮಾಡಿ